ಮಾತನಾಡ್ತೇನೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಜನರ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದಕ್ಕೆ ಮುಕ್ತವಾದ ಅವಕಾಶ ಇದೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್? ಇಲ್ಲಿಂದ ನಿತಿನ್ ಅವರೇ ನಮಸ್ತೆ. ಸಹನಾ ಕುಂದರ್ ಮಾತಾಡ್ತಿದ್ದಾರೆ. ಸಹನಾ ಕುಂದರ್. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮೇಡಮ್, ಮಾತಾಡಿ. ನಮಸ್ತೆ. ನಮಸ್ತೆ. ಅಲ್ಲಿರುವ ಹಿರಿಯರಿಗೆ ನಮಸ್ತೆ. ಪ್ರದೀಪಣ್ಣ ನಮಸ್ತೆ. 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 ರಿಷಬ್ ಶೆಟ್ಟಿ ಬಗ್ಗೆ ನಾನು ಮೊದಲು ಅವರಿಗೆ ನಮಸ್ತೆ ಹೇಳ್ತಾನೆ, ಯಾಕಂದ್ರೆ ಅವರನ್ನ ನಾನು ಅಭಿನಂದಿಸ್ತೇನೆ. ನಾನು ಅನ್ಕೊಂಡಿದ್ದೆ ತುಳು 8ನೇ ಪರಿಚಿತಕ್ಕೆ ಸೇರಿದಾಗ ಮಾತ್ರ ಇಡೀ ದೇಶಕ್ಕೆ ನಮ್ಮ ತುಳುನಾಡಿನ ಸಂಸ್ಕೃತಿ ಅರ್ಥ ಆಗ್ತದೆ, ಗೊತ್ತಾಗ್ತದೆ ಅಂತ. ಆದ್ರೆ ವಿಚಿತ್ರ ಆಯ್ತು. ರಿಷಬ್ ಒಂದು ಚಿತ್ರದ ಮೂಲಕ ಇಡೀ ಪ್ರಪಂಚಕ್ಕೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ತೋರಿಸ್ಕೊಟ್ರು. ನಾನು ಅವರಿಗೆ ಮೊದಲಿಗೆ ನಾನು ಅಭಿನಂದಿಸ್ಲಿಕ್ಕೆ ಇಷ್ಟ ಪಡ್ತೇನೆ. ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಬಹಳ ಚೆನ್ನಾಗಿ ಹೇಳ್ತಾರೆ. ನಮ್ಮ ತುಳುನಾಡಿನ ದೈವಗಳ ವಿಚಾರವಾಗಿ ಯಾರು ಮಾತಾಡ್ತಾರೋ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು, ಅವ್ರು ಕೊಡ್ತಾರೆ ಅಂತ. ಸೊ ನಮ್ಮೆಲ್ಲರ ಅಭಿಪ್ರಾಯ ಕೂಡ ಅದೇ ಆಗಿದೆ. ಚೇತನ್ ಅವ್ರ ಹತ್ರ ನಂದು 2 ಪ್ರಶ್ನೆ. ಒಂದು, ಪಂಬದರು, ನಲಿಕೆ ಮತ್ತು ಪರವ ಈ 3 ಜನಾಂಗ ಹಿಂದೂ ಧರ್ಮದಲ್ಲ ಹೇಳ್ತಾರೆ. ಧರ್ಮ ಅಂದ್ರೆ ಅದು ಜೀವನ ಪದ್ಧತಿ. ನಾವು ಜೀವನದಲ್ಲಿ ನಾವು ಹೇಗೆ ಆಚರಣೆಗಳನ್ನ ಮಾಡ್ಕೊಳ್ತೇವೋ ಆ ಪದ್ಧತಿ ಅದು. ಪಮ್ಮದರು ಮತ್ತು ನಲಿಕೆಯವರು ಮತ್ತು ಪರವರು ಇವರು ಧರ್ಮದ ಎಲ್ಲಾ ಅಂಗಗಳನ್ನ, ಆಚರಣೆಯ ಅಂಗಗಳನ್ನ ಅವರು ಅನುಸರಿಸಿಕೊಂಡು ಬಂದಿದ್ದಾರೆ. ಅವರು ದೀಪಾವಳಿ ಮಾಡ್ತಾರೆ. ತಮ್ಮಣ್ಣ ಸರ್ ಅವರು ದೀಪಾವಳಿಗಳನ್ನ ಮಾಡ್ತಾರಲ್ಲ, ಹಬ್ಬಗಳನ್ನ ಆಚರಿಸ್ತಾರೆ. ಹಿಂದೂಗಳ ಹಬ್ಬ ಮಾಡ್ತಾರೆ. ಎಲ್ಲಾ ಆಚರಣೆಗಳನ್ನ ಕೂಡ ಅವರು ಅನುಸರಿಸ್ತಾರೆ. 3 ಜನಾಂಗದವರು ಅನುಸರಿಸ್ತಾರೆ. ನಮ್ಮ ಧರ್ಮದ ಒಂದು ಭಾಗ ಅಂತ ಹೇಳಿಕ್ಕೂ ಇಲ್ಲ, ಅವ್ರು ನಮ್ಮ ಧರ್ಮದವರೇ ಸಂಪೂರ್ಣ. ನನಗೆ ಬಹಳ ಬೇಜಾರೇನು ಅಂದ್ರೆ ಈ 3 ಜನಾಂಗಗಳು ಬಹಳಷ್ಟು ಕೀಳು, ಅಂದ್ರೆ ಬಹಳ ಕೀಳು ಮಟ್ಟಕ್ಕೆ ಅವನ್ನ ದುಡಲ್ಪಟ್ಟಂತ ಸಮಾಜ ಅದು. ಅದನ್ನ ಒಪ್ಕೊಳ್ಳಬೇಕು ನಾವು. ಅದನ್ನ ಇಲ್ಲ ಅಂತ ಹೇಳುವ ಹಾಗಿಲ್ಲ. ಆದ್ರೆ ಈಗ ಅವರು ನಮ್ ಜೊತೆ ಸೇರ್ಕೊಂಡಿದ್ದಾರೆ. ಎಲ್ಲರಲ್ಲೂ ಅವರು ಒಂದಾಗಿದ್ದಾರೆ. ಈ ಸಮಯದಲ್ಲಿ ಮತ್ತೆ ಅವರನ್ನ ಮತ್ತಷ್ಟು ಕೀಳು ಮಟ್ಟಕ್ಕೆ ನೂಕುವಂತ ದೊಡ್ಡ ಪ್ರಯತ್ನವನ್ನ ಇವತ್ತು ಚೇತನ್ ಅವರು ಮಾಡಿದ್ದಾರೆ. ಇದು ಒಂದೇ ಪ್ರಶ್ನೆ. ಇನ್ನೊಂದೇ ಪ್ರಶ್ನೆ, ದೈವಾರಾಧನೆ ಹಿಂದೂ ಧರ್ಮದಲ್ಲ ಹೇಳ್ತಾರೆ. ದೈವಾರಾಧನೆಯಲ್ಲಿ ದೈವದ ಕೊಡಿಯಡಿಯಲ್ಲಿ ಬರುವಂತ ಎಲ್ಲಾ ದೈವದ ಚಾಕ್ರಿಗಳನ್ನ ಬೇರೆ ಬೇರೆ ಧರ್ಮಕ್ಕೆ ಒಳಪಟ್ಟಂತ ಜನಾಂಗಗಳು ಮಾಡ್ತಾರೆ. ಮಡಿವಾಳರು ಪಂಚಜಿಟಿಗಳನ್ನ ಹಿಡಿಯುವಂತದ್ದು ಅದು ಬೇಡ. ಜಾತಿಗಳನ್ನು ಹೊರತುಪಡಿಸಿ ಕೂಡ ಇವತ್ತು ಒಬ್ಬ ಮುಸಲ್ಮಾನ ಬೆಳೆದ ಕಡೆಗೆ ಬ್ಯಾರಿ ಬೋಡು ಮಾಲಯ ಅನ್ನೋದು ನಮ್ಮ ಧರ್ಮದಲ್ಲೇ ಇದೆ. ಕ್ರೈಸ್ತರ ಅವರು ಕಟ್ಟಿದ ಮಲ್ಲಿಗೆ ಹೂ ಇವತ್ತು ದೈವಕ್ಕೆ ಸಮರ್ಪಣೆ, ಯಾರನ್ನೂ ಬಿಟ್ಟಿಲ್ಲ. ಹಾಗಂತ ಅದು ಮುಸಲ್ಮಾನ ಅಂತ ಹೇಳಲಿಕ್ಕಾಗ್ತದ? ಅದು ಕ್ರೈಸ್ತರು ಅಂತ ಹೇಳಲಿಕ್ಕಾಗ್ತದ? ಎಲ್ಲೋ ಕೂತಂತಹ ಚೇತನಿಗೆ ಇವತ್ತು ಪಬ್ಲಿಸಿಟಿ ಸ್ವಲ್ಪ ಕಡಿಮೆ ಆಗಿದೆ. ಅದು ಎಲ್ರಿಗೂ ಗೊತ್ತಿದೆ. ಚೇತನ್ ಒಬ್ಬ ದೊಡ್ಡ ಮಾನಸಿಕ ರೋಗಿ ಅಂತ. ನನಗೆ ಚೇತನ್ ಬಗ್ಗೆ ಮಾತಾಡುವಾಗ ಯಾವಾಗ್ಲೂ ಪಾಪ ಅಂತ ಅನಿಸೋದಿದೆ. ಅವನಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗೋದಿಲ್ಲ. ಆತ ನಟಿಸಿದಂತಹ ಸಿನಿಮಾಗಳು ಫೇಮಸ್ ಆಗೋದಿಲ್ಲ. ಬ್ರಿಟಿಷ್ ತಳಿಯವ, ಅವನಿಗೆ ಹುಲ್ಲು ಅನ್ನ ಯಾರು ಹಾಕ್ಬಾರ್ದು ನನ್ನ ಪ್ರಕಾರ. ಅದು ನಾವಂತೂ ಹಾಕ್ಲೇಬಾರ್ದು. ಯಾಕಂದ್ರೆ ಕಲಾವಿದರ ತಂಡ ಕಲಾವಿದರ ತರ ಯಾರು ನೋಡ್ತಾರೆ ಕೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅದು ತುಳುವಿನವರು ಮಾತ್ರ. ಇವತ್ತು ಬೇರೆ ಬೇರೆ ಕರ್ನಾಟಕದ ಭಾಗದವರು ಅವ್ರನ್ನ ಹೀರೋ ಅಂತ ಕರೀತಾರೆ, ನಾವು ಅವ್ರನ್ನ ಕಲಾವಿದರು ಅಂತ ಕರಿತೇವೆ. ಸೊ ಅಂತ TRPಗೋಸ್ಕರ ಇವತ್ತು ಚೇತನ್ ರವರು ಈ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮನ ಬಗ್ಗೆ ಮಾತಾಡುವಂಥದ್ದು ಅಥವಾ ಭಕ್ತಿ ಬಗ್ಗೆ ಮಾತಾಡೋದು, ಭಯ, ಭಕ್ತಿ, ಗೌರವ ಇವುಗಳು ಆತನ ಬಾಯಲ್ಲಿ ಬರೋದಿಲ್ಲ. ಆತ ಹಿಂದೂ ವಿರೋಧಿ ಅಂತ ನಾವು ಇವತ್ತು ಹೇಳ್ಬೇಕಾಗಿಲ್ಲ. ಅದು ಯಾವತ್ತು ಶತಸಿದ್ಧ, ಅವನು ಅದಕ್ಕಂತಾನೆ ಹುಟ್ಟಿದ್ದಾನೆ. ಸೊ ಅಂತವರಿಗೆ ಹುಲ್ಲು ಹಾಕುವಂತ ಕೆಲಸಗಳನ್ನ ಕೂಡ ನಾವು ಕಮ್ಮಿ ಮಾಡಬೇಕಾಗಿದೆ. ಕಾನೂನಾತ್ಮಕವಾದ ಕ್ರಮಗಳನ್ನ ಹಲವು ಸಂಘಟನೆಗಳು ತಗೊಳ್ಳಿಕ್ ಹೋಗ್ತಾ ಇದೆ. ನನಗೆ ಅದರ ಬಗ್ಗೆ ಖುಷಿ ಇದೆ. ಅದನ್ನ ಬಿಟ್ಟು ಆತನ ಬಗ್ಗೆ ಹೆಚ್ಚಿನ ಯೋಚನೆ ಮಾಡುವಂತಹ ವಿಚಾರಗಳಿಲ್ಲ. ಯಾಕಂದ್ರೆ ಅವನು ಹೇಳಿದ್ದನ್ನ ಯಾರು ಕೇಳೋದಿಲ್ಲ, ಯಾರು ನಂಬೋದೂ ಇಲ್ಲ. ಹಾಗಾಗಿ ಅವನ ಯಾವುದೋ ಒಂದು ಧರ್ಮದವರು ಅನುಸರಿಸುವಂತ ಗುರು ಅವಲ್ಲ. ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡುವಂತ ಈಗ ತಮ್ಮಣ್ಣ ಸರ್ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನ ಒಂದು ಪುಸ್ತಕ ಇಟ್ಕೊಂಡು, ಬೊಮ್ಮದರು ಅನ್ನೋ ಒಂದು ಪುಸ್ತಕ ಇಟ್ಕೊಂಡು ನಮ್ಮ ಇಡೀ ತುಳುನಾಡಿನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾನೆ ಅಂದ್ರೆ ಆತನ ಬಗ್ಗೆ ಆತನಿಗೆ ಎಷ್ಟು ಗೊತ್ತಿದೆ ಅನ್ನೋದು ಕೂಡ ಬಹಳ ಗನ್ನೆಗೆ ನಾವು ತಗೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಬಹಳ ಖುಷಿ ಆಯ್ತು ನನಗೆ ನಿಮ್ ಜೊತೆ ಮಾತಾಡಿ. ಅದಕ್ಕೋಸ್ಕರ ಲೈನ್ ಅಲ್ಲಿ ನಿಂತು ಬಹಳ ಶೀಲಾ, ನಮಗೂ ಕೂಡ ಬಹಳಷ್ಟು ಖುಷಿ ಆಯ್ತು. ಅಂಡ್ ಖ್ಯಾತ ವಕೀಲರು, ಪ್ರಖರ ವಾಗ್ಮಿ ಸಹನಾ ಕುಂದರ್ ಅವರು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅತ್ಯದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಇದು ಸಹನಾ ಕುಂದರ್ ಒಂದು ಮಾತನ್ನ ಹೇಳಿದ್ರು. ಈ ಸಂದರ್ಭ ಇದನ್ನ ನಾವು ಗಮನಿಸಬೇಕಾಗಿರುವಂಥದ್ದು ಏನಿದೆ ಇದರಲ್ಲಿ ಅಪವಾದ ಅಂತ ಬಂದಾಗ ಪರವ, ಪಂಬದರು ಅಥವಾ ನಲಿಕೆ ಸಮುದಾಯ ಇವೆಲ್ಲರೂ ನಮ್ಮವರು ಅಂತ ಬಂದಾಗ ಹಿಂದೂಗಳಲ್ಲಿ ಅದು ಬೇರೆ, ಅದು ಬೇರೆ, ಇದು ಹಿಂದುತ್ವ ಅಥವಾ ಇದು ಹಿಂದೂ ಧರ್ಮಕ್ಕೆ ಸೇರಲ್ಲ ಅಂತ ಬಂದಾಗ ಇಲ್ಲಿ ತೊಡಕು ಉಂಟು ಮಾಡುವಂಥದ್ದು. ಇದು ಮತ್ತೊಮ್ಮೆ ಅಲ್ಲ. ಈ ಹಿಂದೆ ಸಹನಾ ಅವರು ಹೇಳಿದಾಗೆ ಈ ಹಿಂದೆ ಆ ಒಂದು ಮೇಲು ಕೀಳು ಅಥವಾ ಆ ಒಂದು ಭೇದ ಭಾವಗಳು ಇತ್ತು, ಇಲ್ಲ ಅನ್ನೋಂತ ಹೇಳಲ್ಲ. ಈ ಚಿತ್ರದಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ಅದನ್ನ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ಅತಿ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಅದನ್ನ ಇಲ್ಲ ಅಂತ ಹೇಳಲ್ಲ. ಆದ್ರೆ ಧರ್ಮದ ವಿಚಾರವಾಗಿ ಮಾತನಾಡಿದಾಗ ಅದಕ್ಕೆ ಸೂಕ್ಷ್ಮವಾಗಿರುವಂತಹ ವಿಚಾರ, ಈಗ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕ್ತಾ ಇದ್ದೀವಿ ಅಂತ ಬಂದಾಗ ಈ ಸಂದರ್ಭಗಳಲ್ಲಿ ಇಂತಹ ಹುಳಿ ಹಿಂಡುವಂತಹ ಕೆಲಸ ನೇರವಾಗಿ ಸಹನಾ ಅವರು ಹೇಳುವಂಥದ್ದು
ಮೆನ್ಷನ್ ಮಾಡಿರುವಂತದ್ದು ಇದನ್ನೇ.